ಎಷ್ಟು ಜನ ಸ್ಫೂರ್ತಿ ಪಡೆದೆವು ಎಂಬುದರ ಮೇಲೆ ನಿರ್ಧರಿತವಾಗುತ್ತದೆ. ತಮ್ಮ ಸಮಾಜ ಸೇವೆ, ಶೈಕ್ಷಣಿಕ ಕಾಳಜಿ, ಶಾಲೆಯ ಮೇಲಿನ ಪ್ರೀತಿ ಹೀಗೆ ಸದಾ ಇರಲಿ ಎಂಬ ಆಶಯದೊಂದಿಗೆ ಗೌರವಾರ್ಪಣೆ. ಮಿಂಚುಹುಳಗಳಂತೆ ಅವಕಾಶವಾದಿಗಳು ನಾವಾಗಬೇಕು. ಶಾಲೆಗೆ ಸಿಗುವ ಹಲವು ಅವಕಾಶಗಳನ್ನು ಉಪಯೋಗಿಸಿ ಶಾಲೆಯ ಅಭಿವೃದ್ಧಿಗಾಗಿ ನಿರಂತರ ಸಕ್ರಿಯವಾಗಿ ದುಡಿಯುತ್ತಿರುವ ಶ್ರೀಯುತರಿಗೆ ಗೌರವಾರ್ಪಣೆ. ಕುದ್ಮಾರಿನ ಇಡೀ ವಾತಾವರಣದಲ್ಲಿ ಒಂದು ಸಂಭ್ರಮ ನೆಲೆ ನಿಂತಿದೆ. ಯಾಕೆಂದರೆ ಬಹುದಿನಗಳಿಂದ ಇದೊಂದು ಬಹುದಿನಗಳ ಕನಸು. ಯಾಕಂದರೆ 5 ವರ್ಷಗಳ ಆದಮೇಲೆ ಈ ಒಂದು ವಾರ್ಷಿಕೋತ್ಸವಕ್ಕೆ ಇಂದು ಸುದ್ದಿನ ಒದಗಿ ಬಂದಿದೆ. ಯಾಕಂದರೆ 2 ವರ್ಷಗಳು ಕೊರೋನಾದಿಂದಾಗಿ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ವಾರ್ಷಿಕೋತ್ಸವ ಮಾಡಲು ನಮಗೆ ಇಲ್ಲಿ ಸಾಧ್ಯವಾಗಿಲ್ಲ. 5 ವರ್ಷದಿಂದ ನಂತರ ಬಂದಿರತಕ್ಕಂಥ ಈ ಒಂದು ಸುವರ್ಣ ಅವಕಾಶವನ್ನು ಒಂದೊಳ್ಳೆ ರೀತಿಯಲ್ಲಿ ನಡೆಸಬೇಕು ಅನ್ನುವ ಎಲ್ಲರ STM ಸದಸ್ಯರಾಗಿರ್ಬೋದು, ಹಳೆ ವಿದ್ಯಾರ್ಥಿ ಸಂಘ ಆಗಿರ್ಬೋದು, ಪೋಷಕರು ಆಗಿರ್ಬೋದು, ಹಾಗೂ ಟೀಚರ್ಸ್ಗಳಾಗಿರ್ಬೋದು ಒಂದು ಒಳ್ಳೆಯ ಮನಸ್ಸಿನಿಂದ ಒಂದು ದೃಢ ನಿರ್ಧಾರವನ್ನು ತಗೊಂಡು ವಾರ್ಷಿಕೋತ್ಸವಕ್ಕೆ ಎಲ್ಲ ರೆಡಿ ಮಾಡಿ ಇವತ್ತು ಉದ್ಘಾಟನೆಗೊಂಡಿದೆ. ಈ ಒಂದು ವಾರ್ಷಿಕೋತ್ಸವವು ಬಹಳ ಉತ್ತಮ ರೀತಿಯಾಗಿ ನಡೆಯಲಿ, ಯಶಸ್ವಿಯಾಗಲಿ, ಯಾವುದೇ ಒಂದು ಲೋಪ ಬಾರದೆ ಉತ್ತಮವಾಗಿ ಸಾಗಲಿ. ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಆಗಿದ್ದ ಸಂದರ್ಭದಲ್ಲಿ ಕೆಲವೊಂದು ನಮ್ಮಿಂದ ಎಲ್ಲ ಸದಸ್ಯರ ನೆರವಿನೊಂದಿಗೆ, ಪಂಚಾಯತ್ ನೆರವಿನೊಂದಿಗೆ ನಾವು ಶಾಲೆಯಿಂದ ಬಂದಿರತಕ್ಕಂಥ ಯಾವುದು ಬೇಡಿಕೆಗಳು ನೀಡಿದ್ದೇವೆ ಅದಕ್ಕೆ ಇವತ್ತು ನಮ್ಮನ್ನು ಗೌರವಿಸಿದ್ದಾರೆ. ಅದಕ್ಕೆ ಎಷ್ಟು ಅರ್ಹನ ಅಂತೂ ನಿಮಗೆ ಗೊತ್ತಿಲ್ಲ. ಆದರೂ ನೀವು ನೀಡಿದ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಹಾಗೂ ಇಲ್ಲಿ ಹಳೆ ವಿದ್ಯಾರ್ಥಿಗಳನ್ನು ಒಂದು ನೆನಪಿಸ್ಕೊಳ್ಬೇಕು ಮತ್ತು STMC ಅವರನ್ನು. ಯಾವುದೇ ಒಂದು ಶಾಲೆ ಉನ್ನತ ಮಟ್ಟಕ್ಕೆ ಇರಬೇಕಾದ್ರೆ ಅಲ್ಲಿ STMC ಅವರು ಹಾಗೂ ಅಲ್ಲಿಯ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಮಾತ್ರ ಸಾಧ್ಯ. ಯಾಕಂದರೆ ಶಾಲಾ ಮಕ್ಕಳು 8ನೇ ತರಗತಿವರೆಗೆ ಇಲ್ಲಿ ಕಲಿತು ಬೇರೆ ಶಾಲೆಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹಾಗೂ ಅಥವಾ ಉದ್ಯೋಗಕ್ಕೆ ಹೋಗ್ತಾರೆ. ಆಮೇಲೆ ಆ ಶಾಲೆಯ ಬಗ್ಗೆ ನೆನಪೇ ಇರುವುದಿಲ್ಲ. ದಯವಿಟ್ಟು ಎಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಕಡೆ ಒಂದು ಬಾರಿ ಯೋಚನೆ ಮಾಡಿದಾಗ ಇಂಥ ಕೊಠಡಿಗಳನ್ನು ನಾವು ಏನು ಸರ್ಕಾರದಿಂದ ಬೇರೆ ಬೇರೆ ಇಲಾಖೆಗಳಿಂದ ಯಾವ ರೀತಿ ನಾವು ಅವರಿಗೆ ಬೇಡಿಕೆಯನ್ನು ಇಟ್ಟು ತೆಗೆದುಕೊಳ್ತಾವೋ, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಮನಸ್ಸು ಮಾಡಿದಾಗ ಈ ಕ್ರೀಡಾಂಗಣವನ್ನು, ಈ ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸ್ಬೋದು. ಅಷ್ಟೊಂದು ವಿದ್ಯಾರ್ಥಿಗಳು ಈ ಶಾಲೆಯಿಂದ ಸುಮಾರು 60-70 ವರ್ಷಗಳಾಗಿರ್ಬೋದು. ಆ 70 ವರ್ಷದಿಂದ ಎಷ್ಟು ಜನ ಇಲ್ಲಿ ಕಲಿತು ಹೋಗಿರ್ಬೋದು ಅಂತ ನಿಮಗೆ ಅಂದಾಜು ಇರ್ಬೋದು. ಅಷ್ಟು ವಿದ್ಯಾರ್ಥಿಗಳಲ್ಲಿ ಒಂದು 50% ವಿದ್ಯಾರ್ಥಿಗಳಾದರೂ ಈ ಶಾಲೆಯ ಬಗ್ಗೆ ಸ್ವಲ್ಪ ಗಮನ ಹರಿಸಿದಾಗ ನಮ್ಮ ಶಾಲೆಯೊಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಮಾದರಿ ಶಾಲೆ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಸಹಕಾರ ನೀಡಬೇಕು. ಖಂಡಿತ ನೀಡ್ತಾರೆ ಅನ್ನುವ ಭರವಸೆ ಇದೆ. ದೇವರ ದೇವಸ್ಥಾನದ ಉಲ್ಲೇಖವನ್ನು ಯಾವುದೇ ಕಾರ್ಯಕ್ರಮದ ಮತ್ತು ಸಮಾರಂಭದ ಪ್ರಾರಂಭದಲ್ಲಿ ಮಾಡ್ತೇವೆ. ಒಂದೊಂದು ಜಾತಿ, ಧರ್ಮ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರವರು ನಂಬುವಂಥ ದೇವರುಗಳು, ಆಲಯಗಳು ಇರ್ತವೆ. ಇಡೀ ಊರಿನಲ್ಲಿ ಜಾತಿ, ಮತ, ಪಕ್ಷ ಭೇದವನ್ನು ಬಿಟ್ಟು ಎಲ್ಲರೂ, ಎಲ್ಲ ವರ್ಗದವರು ಸೇರುವಂತಹ ದೇವಾಲಯ ಯಾವುದು ಅಂತ ಕೇಳಿದರೆ ಅದು ಶಾಲೆ. ಅಂತಹ ಒಂದು ಅರ್ಥಪೂರ್ಣವಾದಂಥ ಮಾತಿಗೆ ಅನ್ವರ್ಥ ಆಗುವಂತಹ ಸಂಸ್ಥೆ ಯಾವುದು ಅಂತ ಕೇಳಿದರೆ ಕುದ್ಮಾರು ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಖುಷಿ ಪಡ್ತೇನೆ. ಅದಕ್ಕಿಂತಲೂ ಅತ್ಯಂತ ಖುಷಿ ಪಡುವಂಥ ವಿಚಾರ ಏನು ಅಂತ ಕೇಳಿದರೆ ಇದು ನನ್ನ ಶಾಲೆ ಎನ್ನುವಂಥ ನನಗೆ ಬಹಳ ಖುಷಿ ಕೊಡುವಂಥ ಶಾಲೆ ವಿಚಾರ. ಈ ವಿದ್ಯಾಸಂಸ್ಥೆಯಲ್ಲಿ 2ನೇ ತರಗತಿಯಿಂದ 7ನೇ ತರಗತಿಯವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದಂಥ ಶಾಲೆ. ನನ್ನ ತಂಗಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಕಲಿತಂಥ ಶಾಲೆ. ಇವತ್ತು ಸಾಮಾಜಿಕ ಚಟುವಟಿಕೆಯಲ್ಲಿ
ಪ್ರಾಮಾಣಿಕತೆ ಬದ್ಧತೆಯನ್ನು ಉಳಿಸಿಕೊಂಡು ಕೆಲಸ ಮಾಡುವಂಥ ಆ ಶಿಕ್ಷಣ ಇವತ್ತು ತಮ್ಮ ಮುಂದೆ ಈ ವೇದಿಕೆಯಲ್ಲಿ ನಿಂತು ಒಂದೆರಡು ಮಾತುಗಳನ್ನು ಆಡುವಂಥ ನೈತಿಕ ಶಿಕ್ಷಣವನ್ನು ಕೊಟ್ಟಂಥ ಸಂಸ್ಥೆ ಈ ಸಂಸ್ಥೆ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿಯಿಂದ ತಲೆಬಾಗಿ ಈ ಸಂಸ್ಥೆಗೆ ನಾನು ನಮಿಸ್ತೇನೆ. ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕಾಗಿರುವಂಥದ್ದು ಅತ್ಯಂತ ಒಂದು ರೀತಿ ಮನಸ್ಸಿಗೆ ವೇದನೆಯೂ ಆಗ್ತಾ ಇದೆ. ಮಾನ್ಯ SM ಪೂಜಾರಿಯವರು ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯ ಒಬ್ಬ ಹರಿಕಾರ ಅಂತ ಹೇಳಲಿಕ್ಕೆ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀ ಮದನ ಪೂಜಾರಿ ಸರ್ ಅವರು ತನ್ನ ಶಿಕ್ಷಣ ವೃತ್ತಿಯ ಆರಂಭದಿಂದ ಅಂತ್ಯದವರೆಗೆ ನಿವೃತ್ತಿಯಾಗುವವರೆಗೆ ಈ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಇವತ್ತು ಈ ರೀತಿಯಾದಂಥ ಪರಂಪರೆ ಈ ಶಾಲೆಯಲ್ಲಿ ಬೆಳೆದಿದಂತೆ ಹೇಳಿದರೆ ಅದು ನಾನು ತಿಳಿದ ಪ್ರಕಾರ ಸನ್ಮಾನ್ಯ SM ಪೂಜಾರಿ ಅವರು ಹಾಕಿಕೊಟ್ಟಂಥ ದಾರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಬೇಜಾರು ಏನು ಅಂತ ಕೇಳಿದರೆ ಅವರು ಇಲ್ಲದೆ ನಡೆಯುವಂಥ ಒಂದು ವಾರ್ಷಿಕೋತ್ಸವ ಇದಾಗಿದೆ ಎನ್ನುವಂಥದ್ದು ಅತ್ಯಂತ ಮನಸ್ಸಿಗೊಂಥರ ನೋವನ್ನು ಕೊಡುವಂಥದ್ದು. ನನ್ನ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡದ್ದಕ್ಕಿರ್ಬೋದು ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿಕೊಂಡದ್ದಕ್ಕೆ ಮೂಲ ಪ್ರೇರಣೆ ಸನ್ಮಾನ್ಯ SM ಪೂಜಾರಿ ಅವರು. ಅದನ್ನೆಲ್ಲ ಕಡೆ ನಾನು ಉಲ್ಲೇಖ ಮಾಡ್ತೇನೆ. ಇದೇ ಚೂರು ಆ ಕಡೆ ವೇದಿಕೆ ಇತ್ತು. ಈ ವೇದಿಕೆಯಲ್ಲಿ ಪೌರಾಣಿಕ ನಾಟಕವನ್ನು ಮಾಡಿದ್ದೇನೆ, ನೃತ್ಯವನ್ನು ಮಾಡಿದ್ದೇನೆ, ತುಳು ನಾಟಕಗಳು ಇರ್ಬೋದು. ಕಾಕಜಿ ಪತ್ನಿ ಮೇಧಪಟ್ಟಲ್ಲಿ ಇದ್ದಾರೆ, ಅವರು ಕಥಾನಾಯಕಿ, ನಾನು ಕಥಾನಾಯಕನಾಗಿ ತುಳು ನಾಟಕವನ್ನು ಮಾಡಿದ್ದು ಇವತ್ತು ನೆನಪಾಗ್ತಾ ಇದೆ. ಅಜ್ಜಿಗೇರ್ಲೆ ಹೆಜ್ಜಿ, ಮುಗುರು ತೆಲಿಕೆ, ಕಾಕಜಿ ಪತ್ನಿ ಅಂತ ಸುಮಾರು ನಾಟಕಗಳನ್ನು ಇಲ್ಲಿ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವ ಅಂತ ಆಗುವಾಗ ಊರಿನ ಜಾತ್ರೆಯಾಗಿ ಅದನ್ನು ತಗೊಂಡಂಥ ಊರು ಇದು. ಈ ಸಂಸ್ಥೆಯ ಆಗಿನ ಮುಖ್ಯ ಗುರುಗಳಾಗಿರುವಂಥ SM ಪೂಜಾರಿ ಇರ್ಬೋದು ಮತ್ತು ಆಗಿನ ಎಲ್ಲ ಶಿಕ್ಷಕ ವೃಂದ ಈಗಿನ ಥರವೇ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದು, ಇಡೀ ಊರು ಪೋಷಕರ ತಂಡ ಅವರಿಗೆ ಬೆಂಬಲವನ್ನು ಕೊಡ್ತಾ ಇತ್ತು. ಈ ಆಸುಪಾಸಿನ 10 ಗ್ರಾಮಗಳಲ್ಲಿ ಕುದ್ಮಾರು ಶಾಲೆಯ ವಾರ್ಷಿಕೋತ್ಸವ ಅಂತ ಹೇಳಿದರೆ ಅದಕ್ಕೆ ವಿಶೇಷ ಮಹತ್ವ ಇತ್ತು. ಅದರಲ್ಲಿ ಕೂಡ ತುಳು ನಾಟಕ ಅಂತ ಹೇಳಿದರೆ ಕುದ್ಮಾರು ಶಾಲೆಯ ಆ ಒಂದು ವಾರ್ಷಿಕೋತ್ಸವ ಹೆಸರುವಾಸಿಯಾಗಿರುವಂಥದ್ದು. ಅದರ ಗತ ವೈಭವವನ್ನು ಇವತ್ತು ನೋಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಒಂದು ಸಂಸ್ಥೆ ನಿತ್ಯ ನಿರಂತರವಾಗಿ ಬೆಳೀತಾ ಹೋಗಬೇಕು, ಅದಕ್ಕೆ ಮೂಲಭೂತ ವ್ಯವಸ್ಥೆಗಳು ಬೇಕು. ನಾನು ಈ ಸಂಸ್ಥೆಯ ಚಟುವಟಿಕೆಗಳೇ ಆಗಾಗ ಒಮ್ಮೊಮ್ಮೆ ಭಾಗವಹಿಸುವಂಥ ಕೆಲಸ ಕಾರ್ಯಗಳಾಗ್ತಾ ಇತ್ತು. ನಾನು ಮೂಲತಃ ಸವಣೂರಿಗೆ ಜಾಸ್ತಿ ಸಂಪರ್ಕ ಇದ್ದಾಗಲೂ ಕೂಡ ಇಲ್ಲಿ ದೂರ ಇದ್ದರೂ ಕೂಡ ನನ್ನ ತಂದೆ ಮತ್ತು SM ಪೂಜಾರಿ ಅವರು ಭಾಳ ಆತ್ಮೀಯರಾಗಿದ್ದ ಕಾರಣ ಈ ಶಾಲೆಗೆ ನನ್ನನ್ನು ಸೇರಿಸಿದರು. ನಡ್ಕೊಂಡು ಬರಲಿಕ್ಕೆ ತುಂಬ ದೂರ ಆಗ್ತಾ ಇತ್ತು. ಸವಣೂರು ಗ್ರಾಮದವ ನಾನು. ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತ್ತು. ಇಲ್ಲಿ ಎಲ್ಲ ಅಧ್ಯಾಪಕ ಬಂಧುಗಳು, ಊರಿನ ಎಲ್ಲ ಸ್ನೇಹಿತರು ಆಗಾಗ ಈ ಶಾಲೆಗೆ ಆಹ್ವಾನ ಮಾಡ್ತಾ ಇದ್ರು. ನಾನು ಅಭಿಮಾನದಿಂದ ಭಾಳ ಖುಷಿಯಿಂದ ಈ ಶಾಲೆಯ ಕಾರ್ಯಕ್ರಮಕ್ಕೆ ಬರ್ತಾ ಇದೆ. ಉಲ್ಲೇಖ ಮಾಡಿದರು ನಮ್ಮ ಸ್ನೇಹಿತ ಲೋಹಿತಾಕ್ಷ ಕೆಡಂಜಿಘಟ್ಟ, ಹಳೆ ವಿದ್ಯಾರ್ಥಿಗಳು ಕೂಡ ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಕೈ ಜೋಡಿಸಬೇಕು ಅಂತೇಳಿ ಭಾಳ ಒಪ್ಪಬೇಕಾದಂಥ ಮಾತುಗಳು. ಇವತ್ತು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಶ್ರೀಯುತ ಸತೀಶ್ ಕುಮಾರ್ ಕೆಡಂಜಿಯವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು, ಸ್ನೇಹಿತರನ್ನು ಸೇರಿಸಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅವರಿಬ್ಬರು ನಾನು ಅಭಿನಂದಿಸ್ತೇನೆ. ಸತೀಶ್ ಕೆಡಂಜಿ ಅಂತ ಮತ್ತು ನಾನು ರಾಕೇಶ್ ಕೆಡಂಜಿ. ಸುಮಾರು ಜನ ಹೇಳೋದುಂಟು ಸತೀಶ್ ನೀನು ಅಣ್ಣೇನಾ ಅಂತೇಳಿ. ಹೌದು ಅಂತ ನಾನು ಅಭಿಮಾನದಿಂದ ಒಪ್ಪಿಕೊಂಡ ದಿನಗಳು ಉಂಟು. ಸತೀಶ್ ಕೆಡಂಜಿ, ರಾಕೇಶ್ ಕೆಡಂಜಿ, ಅದು ಉಚ್ಚಾರ ಕೂಡ ಒಂದೇ ಲೆಕ್ಕ ಉಂಟು. ಹಾಗಾಗಿ ಅವರು ಬಹಳಷ್ಟು ಕೊಡುಗೆಯನ್ನು ಶಾಲೆಗೆ ಕೊಟ್ಟಿದ್ದಾರೆ. ಆದರೆ ಆರ್ಥಿಕವಾಗಿ ಶಾಲೆಗೆ ತುಂಬ ಕೊಡುವಷ್ಟು ದೊಡ್ಡವನ ಸತೀಶನನ್ನಷ್ಟು ದುಡ್ಡು ಕೊಡಲಿಕ್ಕೆ ನಮಗೆ ಶಕ್ತಿ ಇಲ್ಲದೇ ಇದ್ದರೂ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೆ. ಕಳೆದ ಸಾರಿಯ SDMC ಅಧ್ಯಕ್ಷರಾಗಿದ್ದಂಥ ಗಂಗಾಧರ ನಡುಗುಡ್ಡೆ ಅವರು ಆಗಾಗ ಸಂಪರ್ಕ ಮಾಡ್ತಾ ಇದ್ರು. ಒಂದು ಬಹಳ ತುರ್ತಿನ ಸಂದರ್ಭದಲ್ಲಿ ಬೋರ್ವೆಲ್ ಆಗಬೇಕು ಅಂತ ಹೇಳುವಾಗ ಶಾಸಕರ ಹತ್ರ ಹೇಳಿ ಅಡ್ವಾನ್ಸ್ ಬೋರ್ವೆಲ್ ತೆಗೆಸಿಕೊಟ್ಟೆವು. ಆದರೆ ಅದರ ನೀರು ಸಿಗಲಿಲ್ಲ ಅನ್ನುವಂಥ ಬೇಜಾರಾಯಿತು. ಅದು ಹಾಗೆ ಇದೆ, ಕಾಣ್ತಾ ಇದೆ ಬೋರ್ವೆಲ್. ಆಮೇಲೆ ಅವ್ರು ಆಗಾಗ ಹೇಳ್ತಾ ಇದ್ರು ಶಾಲೆಗೆ ಕೊಠಡಿ ಬೇಕು ಅಂತೇಳಿ. ಮಾನ್ಯ ಶಾಸಕರಾಗಿದ್ದಂಥ ಅಂಗಾರರು ಮಂತ್ರಿಯಾಗಿದ್ದರು. ನಾನು ಅವರು ಪ್ರತಿನಿಧಿಸಿದಂಥ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ ಜವಾಬ್ದಾರಿ ಇದ್ದ ಸ್ಥಾನದಲ್ಲಿ ಅವರೊಟ್ಟಿಗೆ ಸಂಪರ್ಕ ಇದ್ದಾಗ ಅವರು ಇಲ್ಲಿ SDMC ಅವರು ಇಲ್ಲಿಯ ಎಲ್ಲ ಸ್ನೇಹಿತರು ಹೇಳ್ತಾ ಇದ್ದ ಸಂದರ್ಭದಲ್ಲಿ ಅವರಿಗೆ ಆಗಾಗ ಒತ್ತಡ ಆಗ್ತಾ ಇದೆ. ಆ ಸಂದರ್ಭಕ್ಕೆ ಸರಿಯಾಗಿ ಸರ್ಕಾರದಿಂದ ವಿವೇಕ ಕೊಠಡಿಗಳ ಯೋಜನೆ ಬಂತು. ಹಾಗಾಗಿ SDMCಯ ತಂಡ ಮನವಿಯನ್ನು ಕೊಟ್ಟಾಗ ನಾನು ಕೂಡ ಅದಕ್ಕೆ ಪ್ರಯತ್ನವನ್ನು ಪಟ್ಟಾಗ ಕೊನೆಗೆ ಕಿರಿಕಿರಿ ತಡೆಯರ ಅಪಜಿ ಮರೆ ಇರ ಅಂತೇಳಿ 3 ಕೊಠಡಿಗಳನ್ನು ಮಂಜೂರು ಮಾಡಿದರು. ನನಗೆ ಖುಷಿ ಆಯಿತು. ನಾವು ವೈಯಕ್ತಿಕವಾಗಿ ಕೊಡಲಿಕ್ಕೆ ಸಾಧ್ಯ ಆಗಿರೋ ಅದು ಕೊಠಡಿ ಮಂಜೂರು ಆಗುವಲ್ಲಿ ನನ್ನ ಪ್ರಯತ್ನ ಕೂಡ ಇತ್ತು ಅನ್ನುವಂಥದ್ದಾಯಿತು. ಆ ಬಳಿಕ ಅದು ಒಂದು ಮುಂದುವರೆದು ಇನ್ನೊಂದು ಭಾಗ್ಯ ಅಂತ ಭಾವಿಸ್ತೇವೆ. ಈಗ 3 ಕೊಠಡಿ ಆಗಿದೆ, ಇನ್ನೊಂದು ಕೊಠಡಿ ಆಗ್ತದೆ.
ನೂಜಿಬಾಳ್ತಿಲ ಭಾಗಕ್ಕೆ ಕೂಡ ಕೊಠಡಿ ಮಂಜೂರಾಗಿತ್ತು. ಅಲ್ಲಿ ಕೊಠಡಿ ಕಟ್ಟೋ ಒಂದು ಕೊಠಡಿಗೆ ಜಾಗ ಶಾರ್ಟೇಜ್ ಆಯಿತು. ಆಗ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಅಂಗಾರ ಹತ್ರ ಹೇಳಿ ತೊಂದರೆ ಸರ್ ಕುದ್ಮಾರಿಗೆ ಎಂಚೆಲ್ಲ ಮೂಜಿ ಕೊಡ್ತಾರೆ 4 ಒಟ್ಟಿಗೆ ಬೇಲೆ ಆವಡ್ ಅಂತೇಳಿ. ಆದರೆ ಅದು ಇನ್ನೂ ಕೆಲಸ ಆಗ್ತದೆ. ಇಂಜಿನಿಯರ್ ಹತ್ರ ಮಾತಾಡ್ತಾ ಇದ್ದೇನೆ, 3 ಕೊಠಡಿ ಆಗಿದೆ, ಇನ್ನೊಂದು ಕೊಠಡಿ ಕೂಡ ಆಗ್ತದೆ. ಒಟ್ಟು 40.82 ಲಕ್ಷದ ಕೆಲಸ ಕಾರ್ಯಗಳು ಆಗಿದೆ. ನಾನು ಯಾಕೆ ಈ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳಿದರೆ, ನಾವು ಒಬ್ಬ ಹಳೆ ವಿದ್ಯಾರ್ಥಿ ಆಗಿದ್ದುಕೊಂಡು ಇಲ್ಲಿಯ ಒಂದು ಋಣ ನಮ್ಮಲ್ಲಿದೆ. ಅದರ ಜೊತೆಗೆ ಇಲ್ಲಿಯ ಎಲ್ಲ ಸ್ನೇಹಿತರು ಅಥವಾ SDMC ಅಧ್ಯಾಪಕ ತಂಡ ಈ ನಮ್ಮ ಜೊತೆ ಸಂಪರ್ಕ ಮಾಡುವಂಥದ್ದು, ಎಲ್ಲ ಗೌರವ ಕೊಡುವಂಥದ್ದು ಅಥವಾ ಕ್ರಿಯಾಶೀಲವಾಗಿ ತೊಡಗಿಸಿಕೊಳ್ಳುವಂಥದ್ದು ಅದೆಲ್ಲವೂ ಕೂಡ ಕಾರಣ ಆಗ್ತದೆ. ಸತೀಶ್ ಅಣ್ಣ ಮತ್ತು ನಾವು ರಾಜಕೀಯ ಸಿದ್ಧಾಂತದಲ್ಲಿ ಬೇರೆ ಬೇರೆ ಪಾರ್ಟಿಯಲ್ಲಿ ಇರ್ಬೋದು, ಆದರೆ ಇವತ್ತಿಗೆ ಕೂಡ ಅವರು ಎಲ್ಲೇ ಸಿಕ್ಕಿದ್ರು ಕೂಡ ಭಾಳ ಆತ್ಮೀಯತೆಯಿಂದ ಅಭಿಮಾನದಿಂದ ದಾನೆ ರಾಕೇಶ್ ಅಂತ ಕೇಳುವಂಥವರ ಅವರಲ್ಲಿ ಸೌಜನ್ಯತೆ ಇದೆ. ನಾನು ಕೂಡ ಅವರಿಗೆ ಗೌರವ ಅಂತ ಅಭಿಮಾನವನ್ನು ವ್ಯಕ್ತಪಡಿಸ್ತೇನೆ. ಇವತ್ತು ಸಂಸ್ಥೆ ಅಭಿವೃದ್ಧಿಯಲ್ಲಿ ಈ ರೀತಿಯಾದಂಥ ಬೆಳವಣಿಗೆಗಳು ಸಂಬಂಧಗಳು ಬೇಕು. ರಾಜಕೀಯ, ನಮ್ಮ ಸಂಘ ಸಂಸ್ಥೆಗಳು, ನಮ್ಮ ಬೇರೆಲ್ಲ ವಿಚಾರಗಳು ಈ ಕಂಪೌಂಡಿಂದ ಹೊರಗೆ ಇರಬೇಕು. ಇಲ್ಲಿ ಬಂದಾಗ ನಮ್ಮದು ಒಂದೇ ಗುರಿ ಇರಬೇಕಾಗಿರುವಂಥದ್ದು, ನಮ್ಮ ಸಂಸ್ಥೆ, ನಮ್ಮ ಶಾಲೆ, ನಮ್ಮ ಊರಿನ ಒಂದು ಅಭಿಮಾನದ ಪ್ರತೀಕ ಅದು ಉದ್ಧಾರ ಆಗಬೇಕೆನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಅದೆಲ್ಲವನ್ನು ಉಳಿಸಿಕೊಂಡು ಬರುವಂಥ ಕೆಲಸವನ್ನು ಇಲ್ಲಿಯ ಶಾಲೆ SDMC ಹಿರಿಯ ವಿದ್ಯಾರ್ಥಿ ಊರಿನ ಬಂಧುಗಳು ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲ ಊರಿನ ಅಭಿಮಾನಿಗಳಿಗೆ, ಊರಿನ ಪೋಷಕರಿಗೆ ಮತ್ತು ಎಲ್ಲ SDMC ಅಧ್ಯಾಪಕ ವೃಂದ, ಹಿರಿಯ ವಿದ್ಯಾರ್ಥಿ ಸಂಘಕ್ಕೆ ಅಭಿಮಾನದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಒಂದು ಮಾತು ಒಬ್ಬರು ಹೇಳಿದ್ರೆ ನೆನಪಾಗ್ತದೆ, ಇತಿಹಾಸ ಯಾರನ್ನೆಲ್ಲ ನೆನಪು ಮಾಡಿಕೊಳ್ತದೆ ಅಂತೇಳಿ ನಾವು ನೋಡಿದರೆ, ಇತಿಹಾಸವನ್ನು ಓದಿದಾಗ ದೊಡ್ಡ ಯುದ್ಧವನ್ನು ಮಾಡಿ ಗೆದ್ದವನನ್ನು ಇತಿಹಾಸ ನೆನಪು ಮಾಡಿಕೊಳ್ತದೆ. ಇತಿಹಾಸದಲ್ಲಿ ಅವನಿಗೆ ಜಾಗ ಇದೆ, ಸೋತವನಿಗೆ ಒಂದು ಜಾಗ ಇದೆ. ಅದು ಹೇಗೆ ಅಂತ ಕೇಳಿದರೆ, ಇಂಥವನ ಜೊತೆ ಕೆಚ್ಚದೆಯಿಂದ ಹೋರಾಡಿ ಸೋತವ ಅಂತೇಳಿ ಹೇಳಿ ಅವನಿಗೂ ಕೂಡ ಒಂದು ಇತಿಹಾಸದಲ್ಲಿ ಜಾಗ ಇದೆ. ಆದರೆ ನಾವು ಬಂಧುಗಳೇ, ನಾವೆಲ್ಲ ನೆನಪು ಮಾಡಿಕೊಳ್ಳಬೇಕು, ಆ ಯುದ್ಧದ ಸಂದರ್ಭದಲ್ಲಿ ಒಂದು ಬದಿಯಲ್ಲಿ ಕೈಕಟ್ಟಿ ನಿಂತವನನ್ನು ಅಥವಾ ಒಂದು ಒಳ್ಳೆಯ ಕೆಲಸ ಮಾಡುವಾಗ ಬದಿಯಲ್ಲಿ ನಿಂತು ಬರೀ ನಿಲ್ಲುವುದು ಮಾತ್ರ ಅಲ್ಲ, ಕುಹಕ ಟೀಕೆಯನ್ನು ಮಾಡ್ತಾ ಇರುವವನಿಗೆ ಇತಿಹಾಸದಲ್ಲಿ ಎಲ್ಲೂ ಜಾಗ ಇಲ್ಲ. ನಾವು ಯೋಚನೆ ಮಾಡಬೇಕು. ನಾವು ಒಂದು ಕಾರ್ಯದ ಜೊತೆ ಸೇರಬೇಕು, ಜೋಡಿಕೊಳ್ಳಬೇಕು. ಒಂದು ವೇಳೆ ಅನಿವಾರ್ಯವಾಗಿ ನಮಗೆ ಜೋಡಿಕೊಳ್ಳಿಕ್ಕೆ ಕಷ್ಟವೇ ಆಗ್ತಂತಿದ್ರೆ ಅದರ ಬಗ್ಗೆ ಟೀಕೆ ಮಾಡಬಾರ್ದು. ನಾವು ನೈತಿಕವಾಗಿ ಅದನ್ನು ಬೆಂಬಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಹಾಗಾದಾಗ ನಮಗೆ ಗೌರವ ಇರ್ತದೆ, ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು ಗಮನಿಸಿದಾಗ ಈ ಕುದ್ಮಾರು ಪರಿಸರ ನಾನು ಯಾವತ್ತೂ ಉಲ್ಲೇಖ ಮಾಡುವಂಥದ್ದುಂಟು. ಈ ಕುದ್ಮಾರಿನ ಯುವಕರ ಆ ಒಂದು ಬದ್ಧತೆ ನಾವೆಲ್ಲ ಅಭಿಮಾನ ಪಡಲೇಬೇಕು. ಇಲ್ಲಿ ವೇದಿಕೆಯಲ್ಲಿ 3 ಜನರನ್ನು ಅಭಿನಂದಿಸಿದರು, ಗಂಗಾಧರನನ್ನ, ನಮ್ಮ ಲೋಹಿತಾಕ್ಷರನ್ನ, ನಮ್ಮ ಲೋಕೇಶ್ವರನ್ನ. ಈ ಸಂಸ್ಥೆಗೆ ಆಗಾಗ ಲೋಕೇಶ್ವರ್ ಕೂಡ ಕಿರಿಕಿರಿ ಮಾಡ್ತಾ ಇದ್ರು, ಗ್ರೌಂಡಿಗೆ ದಾಲ ದೀತಿ ಕೊರ್ತಜೀರಿ ಅಂತೇಳಿ. ಅವರು ಪ್ರಯತ್ನವನ್ನು ಪಟ್ಟರು. ಕಳೆದ ಸರ್ಕಾರದ ಅವಧಿಯಲ್ಲಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂಥ ಚನ್ನಳ್ಳಿ ತಿಮ್ಮಪ್ಪ ಶೆಟ್ಟಿ ಅವರ ಮುಖಾಂತರ ಇವರು ಸಂಪರ್ಕ ಮಾಡಿದರು. ಅವರು ನಮ್ಮ ಹತ್ರ ಕೇಳಿದರು, ನಮ್ಮದೇ ಸಂಸ್ಥೆ ಅಂತ ಹೇಳುವಾಗ ಅಲ್ಲಿಗೆ ಕೂಡ 10 ಲಕ್ಷವನ್ನು ಕೊಡುವಂಥ ಕೆಲಸ ಕಾರ್ಯಗಳಾಯಿತು. ಶಾಲೆಯ ಕಟ್ಟಡ ಆಗುವಾಗ ಕಾಂಟ್ರಾಕ್ಟ್ ಇಲ್ಲ, ಮಲ್ಪೆ ಅಂತ ಬಿಟ್ಟದ್ದಲ್ಲ. ಇಲ್ಲಿ ಲೋಕೇಶ್ ಇರ್ಬೋದು, ಯುವಕರ ತಂಡ ಇರ್ಬೋದು, ಈ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ವಿಭಾಗಗಳು ಕೂಡ ಅದನ್ನು ಗಮನಿಸುವಂಥ ಕೆಲಸ ಕಾರ್ಯಗಳಾಯಿತು. ಹಾಗಾಗಿ ಒಂದು ಒಳ್ಳೆಯ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಇವತ್ತು ಬೋಳ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಅವರದ್ದು ನೀರಿನ ಟ್ಯಾಂಕಿಯನ್ನು ಕೊಟ್ಟರು, ಸುಮ್ಮನೆ ಕೊಡಲಿಲ್ಲ. ಇಲ್ಲಿ ಒಬ್ಬ ಹಿರಿಯ ವಿದ್ಯಾರ್ಥಿ ರಾಮಚಂದ್ರ ಎನ್ನುವಂಥ ಹುಡುಗ ಅಲ್ಲಿ ಕಾರ್ಕಳದಲ್ಲಿ ಅಲ್ಲಿಯ ಮಾಧ್ಯಮದ ವಿಭಾಗದಲ್ಲಿ ಕೆಲಸ ಮಾಡ್ತಾ ತನ್ನ ಸಂಪರ್ಕವನ್ನು ತಾನು ಕಲಿತಂಥ ಶಾಲೆಗೆ ಉಪಯೋಗಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಇದು ಆಗಬೇಕಾಗಿರುವಂಥದ್ದು ಅಂತ ಎಲ್ಲ ಬಂಧುಗಳನ್ನು ನಾನು ಆತ್ಮೀಯವಾಗಿ ಸಂದರ್ಭದಲ್ಲಿ ಈ ಶಾಲೆಯ ಒಬ್ಬ ಹಿರಿಯ ವಿದ್ಯಾರ್ಥಿಯಾಗಿ ನಾನು ಅಭಿನಂದಿಸ್ತೇನೆ. ನಾವೆಲ್ಲ ಇವತ್ತು ನಮ್ಮ ಮಾಸ್ಟರ್ ಇದ್ದಾರೆ ಕುಶಾಲಪ್ಪ ಸರ್, ಆಗ ಉಲ್ಲೇಖ ಮಾಡಿದರು, ಅವರ ಗುಣದ ಬಗ್ಗೆ ಸತೀಶನ್ನು ಉಲ್ಲೇಖ ಮಾಡಿದರು. ಅವರು ಮಿತಭಾಷಿ, ಅದಷ್ಟೇ ಹಿತಭಾಷಿ. ಅವರ ಮಾತುಗಳಲ್ಲಿ ಒಂದು ಹಿತ ಇದೆ, ಹಿತಾನುಭವ ಆಗ್ತದೆ ನನಗೆ ಅವರು ಇವತ್ತು ಶಾಲೆಗೆ ಬಂದ ಮೇಲೆ ಸಂಪರ್ಕ ಅಲ್ಲ, ಅವರು ನೆಲ್ಯಾಡಿ JCಯಲ್ಲಿ ಅವರು ಅಧ್ಯಕ್ಷರಾಗಿದ್ದಾಗ, ನಾನು JC ಸಂಸ್ಥೆಯಲ್ಲಿ ತೊಡಗಿಕೊಂಡಾಗ ಆಗಿನ ಆತ್ಮೀಯತೆ ನಮ್ಮಲ್ಲಿ. ಆಗ ಯಾವ ರೀತಿಯಾದಂಥ ಸೌಜನ್ಯದ ಮಾತುಗಳಿತ್ತವೋ ಇವತ್ತು ಕೂಡ ಅವರು ಮಲ್ಲ ಮಾಸ್ಟರ್ ಮುಖ್ಯ ಗುರುಗಳು ಎನ್ನುವಂಥ ಅವರಲ್ಲಿ ಕಿರೀಟ ಬಂದಿದೆ ಎನ್ನುವಂಥದ್ದು ಯಾವುದೇ ಅವರಲ್ಲಿ ಒಂದು ರೀತಿಯ ಅಹಂಕಾರ ಇಲ್ಲ. ಇವತ್ತಿಗೆ ಕೂಡ ಅತ್ಯಂತ ಸೌಜನ್ಯತೆಯಿಂದ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸ ಕಾರ್ಯಗಳಾಗ್ತದೆ. ಕೆಲವೊಂದು ಸಂಸ್ಥೆಯನ್ನು ನೋಡಿದಾಗ ನಮಗೆ ಆಗುವಂಥದ್ದು ಏನು ಅಂತ ಹೇಳಿದ್ರೆ, ಮುಖ್ಯ ಗುರುಗಳ 1-2-3 ಜನ ತಂಡ ಬೇರೆ, ಬಾಕಿ ಟೀಚರ್ಗಳ ತಂಡ ಬೇರೆ, SDMC ಬೇರೆ, ಹಿರಿಯ ವಿದ್ಯಾರ್ಥಿಗಳ ಒಂದು ಬೇರೆ, ಅಲ್ಲಿ ಅವರೊಳಗೆ ರಾಜಕೀಯ. ಆದರೆ ಇಲ್ಲಿ ನೋಡಿದಾಗ ಇಲ್ಲಿ ಜಾತಿ, ಧರ್ಮ, ಪಕ್ಷ ಭೇದ ಎಲ್ಲವನ್ನ ಮರೆತು ಇವತ್ತು ನೋಡುವ ಖುಷಿ ಆಗ್ತಾ ಇದೆ. ಈ ರೀತಿಯಾದಂಥ ಸಮಾರಂಭಕ್ಕೆ ಗೌರವ ಅಂತೇಳಿ ನಾನು ಭಾವಿಸ್ತೇನೆ.
ಹಾಗಾಗಿ ಅಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷರು ಪಾರ್ವತಿ ಮರಕಡ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಭೆಯನ್ನು ಒಂದು ಘನತೆಯನ್ನು ತಂದುಕೊಡುವ ಮುಖಾಂತರವಾಗಿ ಒಳ್ಳೆಯ ಅಧ್ಯಕ್ಷತೆಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಲೆಗೆ ಸಹಕಾರವನ್ನು ಕೂಡ ಕೊಡಲಿಕ್ಕಿದ್ದಾರೆ. ಉಪಾಧ್ಯಕ್ಷರಾಗಿರುವಂಥ ಮಿತ್ರ ಜಯಂತ ಅಬೀರ ಅವರು ಕೂಡ ಅತ್ಯಂತ ಒಂದು ಒಳ್ಳೆಯ ಸಜ್ಜನಿಕೆಯ ರಾಜಕಾರಣಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಾರಕ ಮತ್ತು ಇಲ್ಲಿಯ ಎಲ್ಲ ಜನಪ್ರತಿನಿಧಿಗಳು ತಾರಕ ಕೂಡ ಕ್ರಿಯಾಶೀಲವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ನಾವು ಅವರೊಟ್ಟಿಗೆ ಚಟುವಟಿಕೆಯಲ್ಲಿ ಭಾಗವಹಿಸಿದವರು. ಇಲ್ಲಿ ಅವರನ್ನೆಲ್ಲರನ್ನು ಬೆಂಬಲಿಸುವ ಒಂದು ದೊಡ್ಡ ವಿದ್ಯಾಭಿಮಾನಿಗಳ ಸಮೂಹ ಇದೆ. ಇದು ದೊಡ್ಡ ಸಂಪತ್ತು. ಇವತ್ತು ನಾವೆಲ್ಲ ಪೋಷಕರು ಯೋಚನೆ ಮಾಡಬೇಕೇನು ಅಂತ ಕೇಳಿದರೆ, ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿಕೊಟ್ಟ ಮಾತ್ರಕ್ಕೆ ನನ್ನ ಜವಾಬ್ದಾರಿ ಮುಗಿಲಿಲ್ಲ. ಇವತ್ತು ತೊಂದರೆ ಶಾಲೆ ಕಡಪಡ್ತೆ ಮಾಸ್ಟರ್ಲಿರ ಆರು ಎನ್ನ ಜೋಕಲ್ಲಿ ಸರಿ ಮಾಡ್ಬಿಡು ಎನ್ನುವಂಥದ್ದು ಧೋರಣೆ ಇರಬಾರ್ದು. ನಾವು ನಿತ್ಯ ನಿರಂತರವಾಗಿ ಸಂಸ್ಥೆಯ ಜೊತೆ ಸಂಪರ್ಕವನ್ನು ಇಟ್ಟುಕೊಳ್ಬೇಕು. ನಮ್ಮ ಕಾಲ ಹಾಗೆ ಇರಲಿಲ್ಲ. ಒಮ್ಮೆ ಮನೆಯಿಂದ ತಂದೆ ಬರೋದು ಯಾವಾಗ ಅಂತ ಹೇಳಿದ್ರೆ, ಈ 1ನೇ ತರಗತಿಗೆ ಸೇರಿಸಲಿಕ್ಕೆ ಬರುವಂಥದ್ದು, ಮತ್ತೆ 7ನೇ ತರಗತಿಯಿಂದ ತೀಸಿ ತಗೊಂಡು ಹೋಗ್ಲಿಕ್ಕೆ ಬರುವಂಥದ್ದು ಅಷ್ಟೇ ಇದ್ದದ್ದು. ಆದರೆ ಇವತ್ತು ಬದಲಾವಣೆ ಆಗಿದೆ. ಸ್ಪರ್ಧಾತ್ಮಕ ಯುಗ. ಆ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಪರಿಶ್ರಮದ ಜೊತೆ ಹೆಜ್ಜೆಯನ್ನು ಹಾಕಿದಾಗ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಆ ಸ್ಪರ್ಧಾತ್ಮಕ ಯುಗದಲ್ಲಿ ಇವತ್ತು ಬದಲಾವಣೆಗಳಾಗ್ತಾ ಇದೆ. ಆ ಬದಲಾವಣೆಗಳಿಗೆ ನಾವು ಒಗ್ಗಿಕೊಳ್ಳಬೇಕು. ಒಂದು ವೇಳೆ ನಾವು ಬದಲಾವಣೆಗಳಿಗೆ ಒಗ್ಗಿಕೊಳ್ಳದೆ ಇದ್ದರೆ ನಾವು ನಮ್ಮಷ್ಟಕ್ಕೆ ಬಾಕಿ ಆಗ್ತಾ ಇದೆ, ಜಗತ್ತು ಮುಂದೆ ಓಡ್ತಾ ಇರ್ತದೆ. ನಾವಿವತ್ತು ನಮ್ಮ ಮಕ್ಕಳ ಬಗ್ಗೆ ಇವತ್ತು ಕನಸನ್ನು ಕಾಣಬೇಕು. ಆ ಕನಸನ್ನು ಕಂಡ ಮೇಲೆ ಅದಕ್ಕೆ ನಾವು ಪರಿಶ್ರಮವನ್ನು ಹಾಕಬೇಕು. ನಾವು ಇವತ್ತು ಮನೆಯಲ್ಲಿ ಕೂಡ ಪೋಷಕರು ಶಿಕ್ಷಕರಾಗಬೇಕಾದಂಥ ಅನಿವಾರ್ಯತೆ ಇದೆ. ನೀವು ಶಿಕ್ಷಕರಾಗಬೇಕು ಅಂತ ಹೇಳಿದ ತಕ್ಷಣ ನೀವು ಸಮಾಜ, ಗಣಿತ, ವಿಜ್ಞಾನವನ್ನು ಬೋಧಿಸಬೇಕು ಅಂತೇಳಿ ಅಲ್ಲ. ಶಾಲೆಯ ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆಯವರೆಗೆ ಶಾಲೆಯ ಅವಧಿ ಮುಗಿದ ಬಳಿಕ ಆ ಮಗುವಿಗೆ ಇನ್ನಷ್ಟು ಬೇಕಾಗ್ತದೆ. ಈ ಸಮಾಜದಲ್ಲಿ ಬದುಕಬೇಕು ಅಂತಿದ್ರೆ ಆ ಮಗುವಿಗೆ ಇನ್ನಷ್ಟು ಬೇಕಾಗ್ತದೆ. ಎಲ್ಲವನ್ನ ಶಾಲೆಯಿಂದ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಆ ಸಂಸ್ಕಾರವನ್ನು ಕೊಡುವಂಥ ಶಿಕ್ಷಕರು ನಾವಾಗಬೇಕು. ನಮ್ಮ ಜೀವನ ಶೈಲಿ ಆ ಮಕ್ಕಳಿಗೆ ಪಾಠ ಆಗಬೇಕು. ಪೋಷಕರ ಜೀವನ ಶೈಲಿ, ನಮ್ಮ ನಡವಳಿಕೆಗಳು ಆ ಮಕ್ಕಳಿಗೆ ಪಾಠ ಆಗಬೇಕು. ಹಾಗಾದಾಗ ನಮ್ಮ ಮಕ್ಕಳು ಈ ಸಮಾಜದಲ್ಲಿ ಇವತ್ತು ಆಸ್ತಿಗಳಾಗ್ತಾರೆ. ನಾವು ಒಂದು ಹಿರಿಯರು ಹೇಳ್ತಾರೆ, ಒಂದು ಕಡೆ ನಾವು ಮಕ್ಕಳಿಗೆ ಆಸ್ತಿ ಮಾಡಿ ಇಡದಿದ್ರು ಪರವಾಗಿಲ್ಲ, ಮಕ್ಕಳನ್ನು ಈ ಸಮಾಜದ ಆಸ್ತಿಗಳನ್ನಾಗಿ ಮಾಡಬೇಕು ಅಂತೇಳಿ. ಆಗ ಯಾರೋ ಉಲ್ಲೇಖ ಮಾಡಿದರು, ದೇಶ ಪ್ರೇಮದ ಮಕ್ಕಳಾಗಬೇಕು, ದೇಶ ಪ್ರೇಮವನ್ನು ಬೆಳೆಸಬೇಕು ಅಂತೇಳಿ. ಆ ದೇಶ ಪ್ರೇಮವನ್ನು ನಮ್ಮ ಮನೆಯಿಂದ ಬೆಳೆಸುವಂಥ ಕೆಲಸ ಕಾರ್ಯಗಳಾಗಬೇಕು. ಈ ಸಮಾಜ ಪ್ರೇಮವನ್ನು ಮನೆಯಿಂದ ಬೆಳೆಸುವಂಥ ಕೆಲಸ ಕಾರ್ಯಗಳಾಗಬೇಕು. ಆ ಉಪಕಾರ ಸ್ಮರಣೆ ಎನ್ನುವಂಥ ಗುಣ ಮನೆಯಿಂದ ಬರುವ ರೀತಿಯಲ್ಲಿ ನಾವು ಪೋಷಕರು ಆ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು. ಆಗ ಈ ಸದೃಢ ಭಾರತದ ನಿರ್ಮಾಣಕ್ಕೆ ಸಹಕಾರಿಯಾಗ್ತದೆ. ಆಗ ಯಾವುದೇ ಒಬ್ಬ ಇಂಜಿನಿಯರ್ ಮಾನವ ಬಾಂಬರ್ ಆಗೋದಿಲ್ಲ, ಅಥವಾ ಯಾವುದೇ ಒಬ್ಬ ಡಾಕ್ಟರ್ ಭಯೋತ್ಪಾದಕ ಆಗೋದಿಲ್ಲ. ಅವ ಈ ಸಮಾಜಕ್ಕೆ ಆಸ್ತಿ ಆಗ್ತಾನೆ. ಅಂಥ ಕೆಲಸ ಕಾರ್ಯಗಳು ಇವತ್ತು ಇಂಥ ಸಾವಿರಾರು ಶಿಕ್ಷಣ ಸಂಸ್ಥೆಗಳಿಂದ ಆಗ್ತಾ ಇದೆ. ಇವತ್ತು 67 ಸಂವತ್ಸರವನ್ನು ತುಂಬಿದಂಥ ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಯಶಸ್ಸಿನ ಹಾದಿಯಲ್ಲಿ ಸಾಗಲಿ. ನಾವು ಕೂಡ ಈ ಸಂಸ್ಥೆಯ ಜೊತೆ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಸದಾ ಖುಷಿಯಿಂದ ಬರ್ತೇವೆ. ಈ ಒಂದು ವಿಶೇಷವಾದಂಥ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ ಇವತ್ತು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.